ಗಡಿ ಪ್ರದೇಶ ತಲಪಾಡಿಯಲ್ಲಿ ಇಂದಿನಿಂದ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ಲದವರನ್ನ ಗಡಿ ದಾಟಲು ಬಿಡುವುದಿಲ್ಲ ಅಂತ ಹೇಳಿದ ಜಿಲ್ಲಾಡಳಿತ ಇವತ್ತು ಆ ತೀರ್ಮಾನದಿಂದ ಹಿಂದಕ್ಕೆ ಸರಿದಿದೆ. ಒಂದು ವೇಳೆ ಇಂದು ತಪಾಸಣೆಯ ಹೆಸರಿನಲ್ಲಿ ಅಂತಾರಾಜ್ಯ ಪ್ರಯಾಣಿಕರಿಗೆ ಅಧಿಕಾರಿಗಳೇನಾದರೂ ಕಿರುಕುಳ ನೀಡಿದರೆ ಅದನ್ನು ಪ್ರತಿಭಟಿಸಲು ಗಡಿ ಸಾಗರದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಸಂಘಟನೆಗಳ ಕಾರ್ಯಕರ್ತರುಗಳು ಹಾಗೂ ನೇತಾರರು ಜಮಾಯಿಸಿದರು. ಆದರೆ ಯಾವುದೇ ಅಡೆತಡೆ ಇಲ್ಲದೆ ಇವತ್ತು ವಾಹನಗಳು ಗಡಿ ಪ್ರವೇಶಿಸಿದೆ. കേരളക്കാരെ കർണാടകത്തിലേക്ക് വിടുന്നില്ല എന്ന കർണാടകത്തിൻ്റെ ഈ തീരുമാനം വളരെയധികം പ്രതിഷേധാർഹമാണ്. കർണാടക സർക്കാർ കേരളക്കാരെ പോകാൻ വിടുന്നില്ല എന്നൊരു ഇതുണ്ടായിരുന്നു. അപ്പോൾ അതെല്ലാം മാറ്റിവെച്ച് ഫ്രീ ആയിട്ട് തന്നെ പോകാം എന്നുള്ള ഒരു ധാരണയിലേക്ക് എത്തിയിട്ടുണ്ട്. അപ്പോൾ അത് കേരളക്കാർക്ക് വളരെയധികം സന്തോഷമാണ്. കർണാടക സർക്കാർ ഇങ്ങനെ ഒരു തീരുമാനം ഇനി എടുക്കാൻ പാടില്ല എന്നതുകൊണ്ട് എല്ലാവർക്കും ബുദ്ധിമുട്ടാകുന്ന ഒരു സംഗതിയിലേക്കാണ് ഇത് പോകുന്നത്. പ്രത്യേകിച്ചും ഇലക്ഷൻ വരുന്ന സമയത്ത് എല്ലാവരും സൗഹാർദ്ദത്തോടെ പോകണമെന്ന് കേരളക്കാർ ഞങ്ങൾ പ്രതീക്ഷിക്കുന്നു. ആ പ്രതീക്ഷ നിങ്ങൾ തല്ലിക്കെടുത്തരുത് എന്ന് ഞങ്ങൾ പ്രത്യേകം ഓർമ്മിക്കുകയാണ്. ಬಳಿಕ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಂಗಳೂರು ತಾಲೂಕು ಆರೋಗ್ಯಾಧಿಕಾರಿ ಸುಜಯ್ ಅವರು ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಗಡಿಯಲ್ಲಿ ನೆಗೆಟಿವ್ ಸರ್ಟಿಫಿಕೇಟ್ ನಿರ್ಬಂಧವಿಲ್ಲ. ವಿದ್ಯಾರ್ಥಿಗಳಿಗಾಗಲಿ ರೋಗಿಗಳಿಗಾಗಲಿ ಯಾವುದೇ ಅಡೆತಡೆಯಿಲ್ಲದೆ ಗಡಿ ದಾಟಬಹುದು. ತಪಾಸಣೆ ಅಗತ್ಯವಿದ್ದವರಿಗೆ ಉಚಿತವಾಗಿ ತಪಾಸಣೆ ಇದೆ ಎಂಬ ಮಾಹಿತಿ ನೀಡಲಾಗುವುದು ಎಂಬಿತ್ಯಾದಿ ಮಾಹಿತಿ ನೀಡಿದ್ದಾರೆ. ಕಾರಣಕ್ಕೂ ಶಾಲೆ ಮಕ್ಕಳನ್ನು ನಿಲ್ಲಿಸುವುದಿಲ್ಲ. ಅವರಿಗೆ ಅವರವರೇ ಶಾಲೆಯಲ್ಲಿ ಟೆಸ್ಟ್ ಮಾಡಲಿಕ್ಕೆ ಅವರಲ್ಲಿ ಅವರ ಐಡಿ ಇದ್ರೆ ಶಾಲೆಯವರು ಇರ್ಬೋದು, ಶಾಲೆಯ ಸಿಬ್ಬಂದಿಗಳಿರ್ಬೋದು, ಟೀಚರ್ಸ್ ಎಲ್ಲ ಇರ್ಬೋದು. ಪೇಷಂಟ್ಗಳನ್ನು ಯಾವುದೇ ಆಂಬ್ಯುಲೆನ್ಸ್ ಅಲ್ಲಿ ನಿಲ್ಲಿಸುವುದೇ ಇಲ್ಲ. ಬೇರೆ ಗಾಡಿಯಲ್ಲಿ ಬರುವಂಥ ಪೇಷಂಟ್ಗಳು ಕೂಡ ಅವರ ಆಸ್ಪತ್ರೆಗೆ ರೆಫರೆನ್ಸ್ ಈಗ ಹೋಗೋದಾದರೆ ಡೈರೆಕ್ಟ್ ಆಗಿ ಅವರದ್ದು ಕೂಡ ಇಲ್ಲಿ ಚೆಕ್ ಆಗೋದಿಲ್ಲ, ಅದು ಆಸ್ಪತ್ರೆಯಲ್ಲಿ ಆಗುತ್ತೆ. ಇದು ಎರಡಾಯ್ತಲ್ಲ ಸರ್. ನೆಕ್ಸ್ಟ್ ಎಲ್ಲ ಗಾಡಿಗಳನ್ನು ನಿಲ್ಲಿಸುವುದಿಲ್ಲ. RT-PCR ಟೆಸ್ಟ್ ಎಲ್ಲರ ಹತ್ರ ಬೇಕು ಹೇಳ್ತೇವೆ, ಆದರೆ ಎಲ್ಲರನ್ನು ಕೂಡ ನಿಲ್ಲಿಸಿ ಚೆಕ್ ಮಾಡಲಿಕ್ಕೆ ಹೋದರೆ ಬ್ಲಾಕ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಗಾಡಿ ನಿಲ್ಲಿಸೋದಿಲ್ಲ. ರ್ಯಾಂಡಮ್ ಆಗಿ ಯಾವುದಾದ್ರೂ ಗಾಡಿನ ನಿಲ್ಲಿಸಿ ಉಂಟಾ ಇಲ್ವಾ ಅಂತ ಕೇಳ್ತೇವೆ. ಕೇಳುವಾಗ ಒಂದು ವೇಳೆ ಇಲ್ಲ ಅಂತ ಹೇಳಿದರೆ ಮಾಡಿಸಿ ಅಂತ ಹೇಳ್ತೇವೆ, ಅಥವಾ ಅವರು ಮಾಡಬೇಕು ಅಂತ ಅನಿಸಿದರೆ ಇಲ್ಲಿ ಬಂದು ಮಾಡಿಸ್ಬೋದು. ತಡೆ ಅಲ್ಲ, ವಿಮಾನ ನಿಲ್ದಾಣಕ್ಕೆ ಹೋಗುವವರಲ್ಲಿ ವಿಮಾನ ನಿಲ್ದಾಣ ಅಲ್ಲೇ ಟೆಸ್ಟ್ ಮಾಡ್ತಾರೆ. ಅವರಲ್ಲಿ ಈಗ ವಿಮಾನ ನಿಲ್ದಾಣಕ್ಕೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ದಿಢೀರ್ ಬದಲಾವಣೆ ಎಲ್ಲರಲ್ಲೂ ಆಶ್ಚರ್ಯವನ್ನು ಮೂಡಿಸಿದೆ.